ಮೂಕಾಂಬಿಕಾ ಗುಳಿಗ ಎನ್ನುವುದು ಒಂದು ವಿಶೇಷ ನಮ್ಮ ತುಳುನಾಡಿನಲ್ಲಿ ಆರಾಧನೆಗೊಳ್ಳುವಂಥ ಒಂದು ದೈವ. ಗುಳಿಗ ಎನ್ನುವ ಶಬ್ದಕ್ಕೆ ಅದು ದೇವಿಯ ಒಂದು ದೂತ ಎಂಬುದನ್ನು ನಾವು ಪುರಾತನ ಐತಿಹಾಸಿಕದಲ್ಲಿ ನಾವು ತಿಳಿದಿರ್ತೇವೆ. ಈ ಕೊಲ್ಲೂರು ದೇವಿಯ ಅವತಾರ ಕಳೆದಂಥ ಸಮಯದ ಸೃಷ್ಟಿಯಾದಂಥ ಸಮಯದಲ್ಲಿ ಕೊಲ್ಲೂರಿನಲ್ಲಿ ಆ ದೇವಿ ಅವತರಿಸಿದಂಥ ಕಾಲಘಟ್ಟ, ಅದೇ ಸಮಯದಲ್ಲಿ ಮಾರನಗಟ್ಟೆ ಅಲ್ಲಿ ಮೂಕಾಸುರನನ್ನು ವಧೆ ಮಾಡಿದಂಥ ಸ್ಥಳ, ಅಲ್ಲಿ ಮಾರನಗಟ್ಟೆ ಕ್ಷೇತ್ರ ನಿರ್ಮಾಣ ಆಗ್ತದೆ. ಆ ಸಮಯದಲ್ಲಿ ಶಿವದೂತವಾದ ಇದು ಪಾರ್ವತಿ ಶಿವದೂತವಾದಂಥ ಗುಳಿಗನು ಆ ಸಾನ್ನಿಧ್ಯದಲ್ಲಿ ಮೊದಲೇ ಇರ್ತಾನೆ. ಅದು ಭೂಲೋಕದಲ್ಲಿ ತುಳುನಾಡಲ್ಲಿ ಪ್ರಥಮವಾಗಿ ನಾಗ, ಬ್ರಹ್ಮ ಹಾಗೂ ರಕ್ತೇಶ್ವರಿ ಗುಳಿಗೆ ಎಂಬುದು ಅದು ಸ್ಥಳ ಸಾನ್ನಿಧ್ಯದ ದೈವವಾಗಿರ್ತದೆ. ಆ ಕಾರಣಿಕ ಸ್ಥಳ ಆ ಕೊಲ್ಲೂರಿನಲ್ಲಿ ಕ್ಷೇತ್ರ ಸೃಷ್ಟಿಯಾದ ಸಮಯದಲ್ಲಿ ಮಾರನಗಟ್ಟೆ ಎಂಬಲ್ಲಿ ಅಲ್ಲಿ ಮೊದಲೇ ಸೃಷ್ಟಿಯಾದಂತಹ ಸ್ಥಳ ಸಾನ್ನಿಧ್ಯದ ಗುಳಿಗೆ ಇರ್ತಾನೆ. ಅವನು ಈಶ್ವರನ ಗಣ ಹೌದು, ದೇವಿಯ ಪ್ರೀತಿ ಪಾತ್ರ ಆದಂತಹ ಅವರ ಒಂದು ಗಣ ದೈವ ಆಗಿರ್ತದೆ ಗುಳಿಗ. ಆ ಸಮಯದಲ್ಲಿ ಧರ್ಮ ಪಾಲನೆಗಾಗಿ ಅಲ್ಲಿ ಅವತಾರ ತಾಳಿದಂತಹ ದೇವಿಯ ಭಕ್ತ ಬಲಭಾಗದಲ್ಲಿ ನಿಂತು ಇದು ಕೊಲ್ಲೂರಿಗೆ 22 ಕಿಲೋಮೀಟರ್ ಮಾರನಗಟ್ಟೆ ಕ್ಷೇತ್ರದಲ್ಲಿ ಬಲಭಾಗದಲ್ಲಿ ನೆಲೆಸುವಂತೆಯೂ, ಮೂಕಾಸುರನಿಗೆ ಅಲ್ಲಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ನಿರ್ಮಿಸುವಂತೆಯೂ ಅಲ್ಲಿ ದೇವಿ ಅಪ್ಪಣೆ ಆಗ್ತದೆ. ಯಾಕೆ ಈಶ್ವರ ದೇವರು ಕೂಡ ಆ ಸ್ಥಳಕ್ಕೆ ಇದನ್ನು ತತಸ್ತು ಅಂತ ಹೇಳಿ ಅದನ್ನು ನಿರ್ಮಾಣಗೊಳ್ಳುವಂತೆ, ಧರ್ಮ ರಕ್ಷಣೆ ಆಗುವಂತೆ ತುಳುನಾಡಿನಲ್ಲಿ ಈ ದೈವವು ಮೂಕಾಂಬಿಕಾ ಎಂಬ ಗುಳಿಗವು ದೈವ ತುಳುನಾಡಿನಂತೆ ಆರಾಧನೆಗೊಳ್ಳುವಂಥ ರೀತಿಯಲ್ಲಿ ಅಲ್ಲಿ ನೆಲೆಯಾಗ್ತಾನೆ. ಆದರೂ ಈ ಮೂಕಾಂಬಿಕಾ ಗುಳಿಗ ಎನ್ನುವುದನ್ನು ಕೊಲ್ಲೂರು ದೇವಸ್ಥಾನದಲ್ಲಿ ಯಾವುದೇ ಅದರ ಕುರು ಇಲ್ಲದಿದ್ದರೂ ಅಲ್ಲಿ ಕ್ಷೇತ್ರ ಪಾಲನಾಗಿಯೂ ಪ್ರತಿ ಕ್ಷಣದಲ್ಲೂ ತುಳುನಾಡಿನಲ್ಲಿ ಆರಾಧನೆಗೊಳ್ಳುವ ಮೂಕಾಂಬಿಕಾ ಗುಳಿಗ. ಕೊಲ್ಲೂರು ಬಡಗು ದೇಶ ಬಿಟ್ಟು ತುಳುನಾಡಿನಂತ ಬಂದ ವೇಳೆಗಳಿಗೆಯಲ್ಲಿ ಗುಳಿಗನು ಇದು ಕೊಲ್ಲೂರು ದೇವಸ್ಥಾನ ನಿರ್ಮಾಣವಾಗುವಂಥ ಕಾಲಘಟ್ಟದಲ್ಲಿ ತಂತ್ರಿಗಳ ರಕ್ಷಣೆಗೋಸ್ಕರ ತಂತ್ರಿಗಳು ಕೇರಳ ರಾಜ್ಯಕ್ಕೆ ಶಾಂತಿ ಪೂಜೆ ಕೈಂಕರ್ಯವನ್ನು ಕೈಗೊಳ್ಳುವಲ್ಲಿ ಕೇರಳ ರಾಜ್ಯಕ್ಕೆ ಬರುವ ವೇಳೆ ಬ್ರಾಹ್ಮಣ ಸಮುದಾಯ, ತಂತ್ರಿ ವರ್ಗದ ಸಮುದಾಯ ಬೆನ್ನೆಲುಬಾಗಿ ನಿಂತು ಬೆಂಬಲಿಗನಾಗಿ ನಿಂತು ಆ ಗುಳಿಗೆ ಬಂದು ಕುಂಬ್ಳೆಸಿ ಮೇಲೆ ನೆಲೆಯೂರಿದ್ದು ನಮಗೊಂದು ವಿಶೇಷವಾದಂಥ ಇದಕ್ಕೆ ಒಂದು ಸುಳಿವುಂಟು. ನಾವು ದೈವದ ಚಾಕರಿ ಮಾಡುವ ಕಾರಣ ನಾವು ಆ ಪುರಾತನ ಪ್ರಾರ್ಥನಾ ಪದ್ಧತಿ ಪ್ರಕಾರ ಅಷ್ಟೇ ನಮಗೆ ತಿಳಿದಿರ್ತದೆ. ಹೆಚ್ಚು ಇದರದ್ದು ಇತಿಹಾಸ ಪೌರಾಣಿಕ ಯಾವುದೇ ತಿಳಿದಿಲ್ಲ.